ಮಂತ್ರಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡರು ಬೊಕ್ಕ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಜಿಲ್ಲೆದ ಬೆಳ್ತಂಗಡಿ ತಾಲೂಕು ಮೇಲಂತಬೊಟ್ಟು ಬೊಕ್ಕ ಇಂದಬೊಟ್ಟು ಜಾಗೆಳಿಗೆ ಭೇಟಿ ಕೊರ್ದು ಪರಿಶೀಲನೆ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆದ ಬೆಳ್ತಂಗಡಿ ತಾಲೂಕು ಮೇಲಂತಬೊಟ್ಟು ಬೊಕ್ಕ ಇಂದಬೊಟ್ಟು ಜಾಗೆಲೆಗ್ ಕೇಂದ್ರ ಮಂತ್ರಿ ಡಿ.ವಿ. ಸದಾನಂದಗೌಡರು ಭೇಟಿ ಕೊರ್ದು ಬರ್ಸ ಬೊಲ್ಲೊಡ್ದು ಆಯ್ನ ನಷ್ಟನಾಶದ ಬಗೆಟ್ ಪಿಂದೊಂಡಿರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಒಟ್ಟುಗಿತ್ತೇರು. ಕಷ್ಟ ನಷ್ಟ ಆಯ್ನಕ್ಲೆಗ್ ಸುರುಮಲ್ತಿನ ಅರಂತೋಡು ತೆಕ್ಕಿಲ್ ಗಂಜಿ ಕೇಂದ್ರಗೂ ಭೇಟಿ ಕೊರಿಯರು. ಸುಳ್ಯ ತಾಲೂಕು ಕಲ್ಮಕರ್ದ ಕಡಮಕಲ್ ಎಸ್ಟೇಟ್ ಪನ್ಪನೌಲು ಸುದಿಕ್ ಅಡ್ಡಕಟ್ಟದಿನ ಸಂಕ ಪೋತುಂಡು. ಪಾಕಜನತ ಬೆನ್ನಿ ಸಾಗುಲಿ ನಷ್ಟ ಆತಂಡು. ಆ ಜಾಗೆಲೆಗ್ ಪೋದು ತಿರಿಯೊಂಡಿರು. ನಿಲದಂತಿನಂಚ ಆಯ್ನಕ್ಲೆಗ್ ವ್ಯವಸ್ಥೆ ಮಲ್ತಿನ ಸಂಪಾಜ ಶಿಬಿರ ಬೊಕ್ಕ ಗಂಜಿ ಕೇಂದ್ರೊಳಗೆ ಪೋಯಿರು. ಬೆಳ್ತಂಗಡಿ ಶಾಸಕರ್ ಹರೀಶ್ ಪೂಂಜ ಬೊಕ್ಕ ತಹಶೀಲ್ದಾರ್ ಹಿಡ್ದು ಮಾಹಿತಿ ತೊಂಡಿರು. ಈ ಪೊರ್ತುಡು ಸುದ್ದಿಗಾರರ ಪಾತಿರ್ದು ಕೇಂದ್ರೋಡ್ದು ಸರಿಯಾಯಿನ ಪರಿಹಾರ ಒದಗಾವಂಡು ಕಸ್ತೂರಿ ರಂಗನ ವರದಿ ಅನುಷ್ಠಾನ ಬಗೆಟ್ ಜನಕ್ಲು ಚಿಂತೆ ಮಲ್ಪನ ಅಗತ್ಯ ಇಜ್ಜಿ ಈ ಬಗೆಟ್ ಕೇಂದ್ರ ಸರಿಯಾಯಿನ ಕ್ರಮಕ್ಲಿನ ಕೈಗ್ದೆತೊಂದು ಪಂಡೇರು. ರಸ್ತೆಗಳು ವಿಶೇಷವಾಗಿ ಕೊಡಗಿನಲ್ಲಿ ಯಾವುದೇ ರಸ್ತೆಗಳು 90% ರಸ್ತೆಗಳು ವಿಭಜನೆ ಆಗಿದೆ ಅಥವಾ ಕುಸಿದಿದೆ ಅಥವಾ ಅದು ಸಾರ್ವಜನಿಕರಿಗೆ ಯೋಗ್ಯವಾಗಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಉದಾಹರಣೆಗೆ ಅಂಗರ ಕ್ಷೇತ್ರ ಸುಳ್ಯದಲ್ಲಿ 7-8 ರಸ್ತೆಗಳು ಪೂರ್ತಿ ಹದಗೆಟ್ಟಿರುವಂಥದ್ದು. ಇತ್ತೀಚೆಗೆ ಅವರು ಅದಕ್ಕೆ ಬೇಕಾದಂಥ ಹಣ ತಂದು ಎಲ್ಲವನ್ನು ಮಾಡಿದರೂ ಕೂಡ ಇವತ್ತಾಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಚಾರ್ಮಾಡಿ ಘಾಟಿ ತೊಂದರೆ ಆಗಿರುವಂಥದ್ದನ್ನು ಕಂಡಿದ್ದೇವೆ. ನಾನು ನಳಿನ್ ಕುಮಾರ್, ಪ್ರತಾಪ್ ಸುಮಾರ್ ನಮ್ಮ ಕೊಡಗಿನ MP ಅವರು ನಾವು ನಿಶ್ಚಯ ಮಾಡಿದ್ದೇವೆ ಈ ಭಾಗದ ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತಗೊಳ್ಳುವಂಥದ್ದು, ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಈ ರೀತಿ ಎಲ್ಲರಿಂದ ಸಮಗ್ರವಾದಂಥ ವರದಿಯನ್ನು ತಗೊಂಡು ನಾವು ಆ ವರದಿಯನ್ನು 2 ಕೊಡಗು ಜಿಲ್ಲೆದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಮಗ್ರ ವರದಿಯನ್ನು ತಯಾರು ಮಾಡ್ತೇವೆ. ಆ ವರದಿಯನ್ನೇ ಪ್ರತ್ಯೇಕವಾಗಿ ಮನೆ ಯಾರಿಗೆಲ್ಲ ಕಳ್ಕೊಂಡಿದ್ದಾರೆ, ಕೊಡಗಿನಲ್ಲಿ 1,000 ಮನೆ ಹೋಗಿದೆ, ಇಲ್ಲಿ ಕೂಡ ಒಂದು ಹತ್ರ 200, 300, 400 ಮನೆಗಳಿಗೆ ಹೊಸತೆ ಆಗಬೇಕು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಮನೆಯನ್ನು ತರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ಕುಮಾರಸ್ವಾಮಿ ಅವರಲ್ಲಿ ಕೂಡ ನಾನು ನಿನ್ನೆ ಈ ಬಗ್ಗೆ ಮಾತಾಡಿದ್ದೇನೆ. ಅವರು ಕೂಡ ಸಾಕಷ್ಟು ಅದಕ್ಕೆ ಹಣ ಬಿಡುಗಡೆ ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ.